ಇಂದಿನ ಮಕ್ಕಳಿಗಾಗಿ ಶಿಕ್ಷಣದಲ್ಲಿ ಬರೀ ಪಠ್ಯದಲ್ಲಿ ಇರುವುದನ್ನಷ್ಟೇ ಕಲಿಸಲಾಗುತ್ತಿದೆ. ಅದನ್ನ ಬಿಟ್ಟು ಬೇರೇನನ್ನ ಕಲಿಸಲಾಗುತ್ತಿಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತಿದೆ. ಆದರೆ ಈ ಶಾಲೆ ಮಾತ್ರ ಅದೆಲ್ಲದಕ್ಕೂ ಅಪವಾದ ಎನ್ನುವಂತಿದೆ. ಹೌದು, ಬಂಟ್ವಾಳ ತಾಲೂಕಿನ ಪೆರ್ಲಾಪು ಎಂಬಲ್ಲಿರುವ ಕಡೆ ಶಿವಾಲಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯು ಹಸಿರು ತರಕಾರಿ ತೋಟದಿಂದ ಕಂಗೊಳಿಸುತ್ತಿದೆ. ನೀವು ಈಗ ನೋಡ್ತಾ ಇರೋದು ಬಂಟ್ವಾಳ ತಾಲೂಕಿನ ಪೆರ್ಲಾಪು ಎಂಬಲ್ಲಿ ಇರುವ ಕಡೆ ಶಿವಾಲಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಬಂಟ್ವಾಳ ತಾಲೂಕಿನ ಹಸಿರು ಶಾಲೆಗಳ ಸಾಲಿಗೆ ಕಡೆ ಶಿವಾಲಯದ ಸರ್ಕಾರಿ ಶಾಲೆಯೂ ಸೇರುತ್ತದೆ. ವಿಶೇಷವೆಂದರೆ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಇಳಿಮುಖವಾಗುತ್ತಿದೆ ಎಂಬ ಮಾತಿನ ನಡುವೆ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಿದೆ. ಇದರ ಜೊತೆಗೆ ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ಮೂಲಕ ಶಾಲೆಯು ಎಲ್ಲರ ಗಮನವನ್ನ ಸೆಳೆಯುತ್ತಿದೆ. ಶಾಲೆಯಲ್ಲಿ ಸುಮಾರು 80 ಸೆಂಟ್ಸ್ ಜಾಗದಲ್ಲಿ ಶಾಲೆಯ ಸುತ್ತಮುತ್ತಲೂ ತೋಟವನ್ನ ನಿರ್ಮಿಸಲಾಗಿದೆ. ಇಲ್ಲಿ 70 ಅಡಿಕೆ ಗಿಡಗಳಿವೆ. ಔಷಧಿ ಸಸ್ಯಗಳ ಕೈತೋಟವಿದೆ. ಜೊತೆಗೆ ಅಲಸಂಡೆ, ತೊಂಡೆಕಾಯಿ, ಬೆಂಡೆಕಾಯಿ, ನುಗ್ಗೆಕಾಯಿ, ಸೋರೆಕಾಯಿ, ಕುಂಬಳಕಾಯಿ ಹೀಗೆ 16 ಬಗೆಯ ತರಕಾರಿಗಳನ್ನ ಬೆಳೆಸಲಾಗಿದೆ. ಈ ಎಲ್ಲ ಪರಿಕಲ್ಪನೆಯ ಹಿಂದಿನ ರೂವಾರಿ ಶಾಲೆಯ ದೈಹಿಕ ಶಿಕ್ಷಕ ಭಾಸ್ಕರ್ ನಾಯ್ಕ್. ಅವರ ಜೊತೆಗೆ ಶಾಲೆಯ ಇತರ ಶಿಕ್ಷಕರು ಮತ್ತು ಶಾಲೆಯ ಪರಿಸರ ಕ್ಲಬ್ನ ಸದಸ್ಯರ ನೆರವಿನೊಂದಿಗೆ ಎಲ್ಲಾ ಕೃಷಿ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ಇನ್ನು ಎಲ್ಲಾ ಕೃಷಿ ಉತ್ಪನ್ನಗಳನ್ನ ಮಕ್ಕಳಿಂದಲೇ ಕಟಾವು ಮಾಡಿಸಿ ಫಸಲು ಬರಿಸಿ ಮಕ್ಕಳಿಗೆ ನೀಡಿ ಅಡುಗೆ ತಯಾರಿಸಲಾಗುತ್ತದೆ. ಶಾಲೆಯ ಕೈತೋಟವು ಶಾಲೆಯ ಮಕ್ಕಳಿಗೆ ಸಮೃದ್ಧವಾದ ಸಾವಯವ ಪೌಷ್ಟಿಕಾಂಶಯುಕ್ತ ಆಹಾರದ ಅಗರವಾಗಿದೆ. ಶಾಲೆಯಲ್ಲಿ ಬೆಳೆಸಿದ ತರಕಾರಿಗಳನ್ನೇ ಮಕ್ಕಳ ಊಟಕ್ಕೆ ಬಳಸಲಾಗುತ್ತಿದೆ. ಸೊಪ್ಪು ತರಕಾರಿಗಳನ್ನ ಸಾವಯವ ಪದ್ಧತಿಯ ಮೂಲಕ ಹೇಗೆ ಬಳಸಬಹುದು ಎನ್ನುವುದನ್ನ ಕೂಡ ಮಕ್ಕಳು ಕಲಿತಿದ್ದಾರೆ. ಈ ಮೂಲಕ ಪಠ್ಯಕ್ಕೂ ಸೈ ಪಠ್ಯೇತರ ಕೃಷಿಗೂ ಸೈ ಅಂತ ಈ ಶಾಲೆಯ ಮಕ್ಕಳು ಅನ್ನಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ V4 News 24/7 ಬಂಟ್ವಾಳ.